ಅಂದ್ ನೋಡ್ಬೋದು ಒಂದೇ ಲೆಕ್ಕ ಬಂತು. ಈಗ ಎಣ್ಣೆಗೆ ಹಾಕ್ತಾರೆ ಅವರು, ನೋಡ್ಬೋದು. ಎಣ್ಣೆಗೆ ಬಿಟ್ಟರೆ ಮೀಡಿಯಂ ಸೈಜಲ್ಲಿ ಉರಿಯನ್ನು ಇಡಬೇಕು, ಜಾಸ್ತಿನೂ ಆಗಬಾರ್ದು ಕಡಿಮೆನೂ ಆಗಬಾರ್ದು. ಅವು ಅಡಿಗೆ ಕುಂಚಿದು ಅದೇ ಉಬ್ಬುದು ಬರ್ತದೆ, ಉಬ್ಬುದು ಬರ್ತೀನಿ ಜಮಲ್ಕಿಂದ ಬರ್ತದೆ. ಅದೇ ನಮ್ಮ ಪೂರಿಗೆ ಪೂರಿಗೆ ಹೇಗೆ ಇದು ಮಾಡ್ತೇವೆ ನೋಡ್ಬೋದು. ಉಬ್ಬಿ ಬರ್ತಾ ಉಂಟು ನೋಡಿ ನೋಡಿ. ಅಕ್ಕಿಯಲ್ಲಿ ಕೂಡ ಪೂರಿ ಮಾಡ್ಬೋದು, ಅಕ್ಕಿ ಪೂರಿ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ. ಈ ವಿಡಿಯೋ ಒಂದು ಇಷ್ಟ ಆಗ್ತಾ ಇದ್ದೀರಾ ಒಂಜಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲೆ. ಒಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಕಲರ್ ಬಂದ್ರೆ ಸಾಕು, ಗಟ್ಟಿ ಬರ್ತದೆ ನಿಮ್ಗೆ. ಉಬ್ಬುನಾಗ ರಡ್ಡು ಪುಡೆಲ್ಲ ಮಗ್ತು ಆಡ್ನಾಗ ಕಾಯಿಂಡತ್ತೆ ರಡ್ಡು ಪುಡೆಲ್ಲ ಅವು ಒಂಚೂರು ಚೆನ್ನಾಗಿ ಗಟ್ಟಿ ತಿಕ್ಕುಡು. ಇದಾಯ್ತು ಮೆತ್ತನೆ